my channel Karthi's Vlogs. ನಾನು ನಿಮ್ಮ ಪ್ರೀತಿಯ ಕಾರ್ತಿ. Hope all of you are fine. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. And if you are a newcomer, this is Karthi from Mangalore and ನಾನು ಮಾಡ್ತೀನಿ ಕನ್ನಡ ವ್ಲಾಗ್ಸ್. ಸೊ ಎಲ್ರಿಗೂ ಮತ್ತೊಂದ್ಸಲ ದೀಪಾವಳಿ ಹಬ್ಬದ ಶುಭಾಶಯಗಳು. ಇವತ್ತು ದೀಪಾವಳಿಯ 3ನೇ ದಿನ. ನಾನು ಹೇಳಿದ್ದೆ ದೀಪಾವಳಿದು ಇನ್ನೊಂದು ವ್ಲಾಗ್ ಬರುತ್ತೆ ಅಂತ. ಸೊ ಇದೇ ಆ ವ್ಲಾಗ್. ಅಂಡ್ ನಾನು ಇವಾಗ ಡೈರೆಕ್ಟ್ ಆಗಿ ಬೆಳಿಗ್ಗೆಯಿಂದ ಸಂಜೆ ತನಕ ಎಲ್ಲ ವಿಡಿಯೋಸ್ ಹಾಕ್ತಾ ಹೋಗ್ತೀನಿ. ನೀವು ನೋಡ್ತಾ ಹೋಗಿ ಎಂಜಾಯ್ ಮಾಡಿ. ಅಂಡ್ ಈ ವಿಡಿಯೋ ಇಷ್ಟ ಆದರೆ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಮೆಂಟ್. ಮತ್ತೆ ನನ್ನ ಚಾನಲ್ನ ಪ್ಲೀಸ್ ಈ ನ್ಯೂ ಕಮ್ಗೆ ನಿಮ್ಮ ಸಪೋರ್ಟ್ ತುಂಬಾನೇ ಮುಖ್ಯ. ಹಾಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ, ಓಕೆನಾ. ಅಂಡ್ ದಿಸ್ ಸ್ಯಾರಿ, ಇದ್ರ ಬಗ್ಗೆ ಹೇಳಲೇಬೇಕು. ಇದಕ್ಕೆ ಒಂದು ಎಷ್ಟು ವರ್ಷ ಅಂತ ಎಕ್ಸಾಕ್ಟ್ ಆಗಿ ಹೇಳೋದಕ್ಕಾಗಲ್ಲ, ಬಟ್ ಡೆಫಿನೆಟ್ಲಿ 25+ ಇಯರ್ಸ್ ಓಲ್ಡ್ ಸ್ಯಾರಿ. ನನ್ನ ಅಮ್ಮನ ಸ್ಯಾರಿ. ಇವತ್ತು ನಾನು ಪೂಜೆಗೆ ಈ ಸ್ಯಾರಿ ಇಟ್ಕೊಂಡಿದ್ದೀನಿ. ಅಂಡ್ ಜಸ್ಟ್ ಟೆಲ್ ಮಿ ಹೌ ಇಸ್ ದ ಸ್ಯಾರಿ ಅಂಡ್ ನಾನು ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಹೇಳಿ ಆಯ್ತಾ. ಇವತ್ತು ಸ್ಯಾರಿ ತೋರಿಸ್ತೀನಿ, ಸುಮ್ಮನೆ ಎದ್ಬಿಟ್ಟು ತೋರಿಸ್ತೀನಿ. ಓಕೆ, ಅಷ್ಟೇ. ಇದು ನನ್ನ ಬ್ಲೌಸ್ ಆಯ್ತಾ. ಬೇರೆ ಸೀರೆ ಬ್ಲೌಸ್ನ ಈ ಸ್ಯಾರಿಗೆ ಮ್ಯಾಚ್ ಮಾಡ್ಕೊಂಡು ಹಾಕಿದ್ದೀನಿ. ಇವಾಗ ಸದ್ಯಕ್ಕೆ ಎಲ್ಲ ನಾನು ವಿಡಿಯೋ ಹಾಕ್ತಾ ಹೋಗ್ತೀನಿ, ನೀವು ನೋಡ್ತಾ ಹೋಗಿ. ಓಕೆ, ಬನ್ನಿ. ಇವಾಗ ನಾನು ನಿಮಗೆ ಆ್ಯಕ್ಚುಲಿ ಹೇಳಿದೆ ಬೆಳಿಗ್ಗೆಯಿಂದ ಏನೆಲ್ಲ ಆಯಿತು ತೋರಿಸ್ತೀನಿ ಅಂತ. ಬಟ್ ನಾನು ಸಂಜೆಯಿಂದ, ಅಂದರೆ ಹಿಂದಿನ ದಿನ ಸಂಜೆಯಿಂದನೇ ತೋರಿಸ್ತಾ ಇದ್ದೀನಿ. ಇದು ಗುರುವಾರ ಸಂಜೆ ನಾನು ಮತ್ತು ತನಿಷ್ ಕೂತ್ಕೊಂಡು ರಿಕ್ಷಾದಲ್ಲಿ ಮಾರ್ಕೆಟ್ ಹೋಗ್ತಾ ಇದ್ದೀವಿ, ಹಂಪನಕಟ್ಟೆಗೆ. ಯಾಕೆ ಅಂತಂದರೆ ಹಬ್ಬ ಆದಮೇಲೆ ಸುಮ್ಮನೆ ಇರೋಕ್ಕಾಗುತ್ತಾ, ಮನೇಲಿ ಕೂತ್ಕೊಂಡ್ರೆ ಹಬ್ಬ ನಡೆಯೋದಿಲ್ಲ. ನಾವು ಹೊರಗಡೆ ಹೋಗಬೇಕು, ಹಬ್ಬಕ್ಕೆ ಬೇಕಾಗಿರೋ ವಸ್ತುಗಳನ್ನ ತರಬೇಕು, ಹೂ ತರಬೇಕು. ಅದಕ್ಕೋಸ್ಕರ ನಾನು ಮತ್ತು ತನಿಷ್ ಇಲ್ಲಿಗೆ ಬಂದಿದ್ದೀವಿ. ನಾವು ಪ್ರತಿ ಹಬ್ಬಕ್ಕೆ ಏನಾದರೂ ಹೂವು ವಸ್ತುಗಳೆಲ್ಲ ತರಬೇಕು ಅಂದರೆ ಇಲ್ಲಿಗೆ ಬರೋದು, ಹಂಪನಕಟ್ಟೆಗೆ. ಸೊ ನನ್ನ ವ್ಯೂವರ್ಸ್ ಅಲ್ಲಿ ಯಾರಾದರೂ ಹಂಪನಕಟ್ಟೆಯಲ್ಲಿದ್ದರೆ ಪ್ಲೀಸ್ ಲೆಟ್ ಮಿ ನೋ ಇನ್ ದ ಕಾಮೆಂಟ್ ಸೆಕ್ಷನ್, ಆಯಿತಾ. ಆ್ಯಂಡ್ ಈಗ ಇದೊಂದು ಜ್ಯೂಸ್ ಕುಡಿತಾ ಇದ್ದೀವಿ, ಸಖತ್ತಾಗಿತ್ತು. ಇದು ದುಬೈ ಮಾರ್ಕೆಟ್ ಪಕ್ಕದ ಬಿಲ್ಡಿಂಗ್ನಲ್ಲಿ ಈ ಥರದೊಂದು ಜ್ಯೂಸ್ ಸಿಗುತ್ತೆ. ಇದು ಈಚಲಿಂದ ಮಾಡಿರುವಂಥ ಜ್ಯೂಸ್, ಈಚಲು ಅದರಿಂದ ಮಾಡಿರುವಂಥ ಜ್ಯೂಸ್. ಆಮೇಲೆ ಅದರಿಂದನೇ ತಯಾರಿಸಿರುವಂತಹ ಸ್ವೀಟ್. ಇದು ಸ್ವೀಟ್ ಟ್ರೈ ಮಾಡಲಿಲ್ಲ, ಬಟ್ ಜ್ಯೂಸ್ ಮಾತ್ರ ಸಖತ್ತಾಗಿತ್ತು. ಆ್ಯಂಡ್ ಈಗ ನೀವು ನೋಡ್ತಾ ಇದ್ದೀರಾ, ಇದು ಬೆಳಿಗ್ಗೆದು ಶುಕ್ರವಾರ ಬೆಳಿಗ್ಗೆನೇ ಇತ್ತು. ಸ್ನಾನ ಎಲ್ಲ ಮಾಡಿ ದೇವರಿಗೆಲ್ಲ ಹೂ ಹಾಕಿ ದೀಪ ಎಲ್ಲ ಹಚ್ಚಿ ಕೈ ಮುಗ್ದಿದ್ದಾಯಿತು. ಸೊ ನಮ್ಮ ದೇವ್ರ ಮನೆನ ನಿಮಗೆ ತೋರಿಸ್ತಾ ಇದ್ದೀನಿ. ಬೆಳಿಗ್ಗೆ ಎದ್ದ ತಕ್ಷಣ ಆ್ಯಕ್ಚುಲಿ ಈ ಥರದೊಂದು ನೇಚರ್, ಅಂದರೆ ಅಟ್ಮಾಸ್ಫಿಯರ್ ಇದ್ದರೆ ಬೆಳಿಗ್ಗೆ ಎದ್ದ ತಕ್ಷಣ ಮನ್ಸಿಗೆ ಏನೋ ಒಂದು ಸಂತೋಷ. ಬೆಳಿಗ್ಗೆನೇ ಪೂಜೆ ಆಗಿಬಿಟ್ರೆ ಏನೋ ಒಂದು ಮನ್ಸಿಗೆ ರಿಲ್ಯಾಕ್ಸೇಷನ್ ಆ್ಯಕ್ಚುಲಿ ಸಿಗುತ್ತೆ. ಬಟ್ ಬೆಳಿಗ್ಗೆ ನಾನು ದೀಪ ಹಚ್ಚೋದಿಲ್ಲ, ನಾನು ಹಚ್ಚೋದೇ ಸಂಜೆ. ಬಟ್ ಇವತ್ತು ಹಬ್ಬ ಆಗಿರೋದ್ರಿಂದ ನಾನೇ ಹಚ್ಚಿದೆ. ಆ್ಯಂಡ್ ಇದು ನಾನು ನಿಮಗೆ ಸಿಹಿಯಾದ ಅವಲಕ್ಕಿ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಯಾರಿಗಾದ್ರೂ ಗೊತ್ತಿಲ್ಲ ಅಂತಂದರೆ ಯೂಸ್ ಆಗಲಿ ಅಂತ. ಇದು ಬೆಲ್ಲದ ಪಾಕ, ಬೆಲ್ಲ, ಏಲಕ್ಕಿ ಮತ್ತು ತುಪ್ಪ ಹಾಕಿ ಮಾಡಿರುವಂಥ ಪಾಕ. ಆ್ಯಂಡ್ ಕಾಯಿ ತುರಿದು ರೆಡಿ ಆಗಿದೆ. ಈಗ ಈ ಕಾಯಿನೆಲ್ಲ ಬೆಲ್ಲದ ಪಾಕಕ್ಕೆ ಹಾಕಬೇಕು. ಬೆಲ್ಲನ ನೀರು ಮಾಡಿ ಅದಕ್ಕೆ ಒಂದು ಸ್ವಲ್ಪ ಏಲಕ್ಕಿ ಮತ್ತು ಒಂದು ಸ್ವಲ್ಪ ತುಪ್ಪ ಹಾಕಬೇಕು. ಮರಿದೆ ನೆನಪಿಟ್ಕೊಳ್ಳಿ. ಆ್ಯಂಡ್ ಈ ಕಾಯಿನೆಲ್ಲ ಅದಕ್ಕೆ ಹಾಕಬೇಕಾಯ್ತಾ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅಲ್ಲಿಗೆ ರೆಡಿ ಆಯಿತು. ಇಷ್ಟೇನಾ ಅಂತ ನೀವು ಅನ್ಕೋಬೋದು. ಇಲ್ಲ, ಇನ್ನೂ ಇದೆ. ಆ್ಯಕ್ಚುಲಿ ಎಲ್ರಿಗೂ ಗೊತ್ತಿರುತ್ತೆ, ಬಟ್ ಸ್ಟಿಲ್ ಯಾರಿಗಾದರೂ ಏನೂ ಗೊತ್ತಿಲ್ಲ ಅಡುಗೆ ಅನ್ನೋರಿಗೆ ಈ ಥರದ ಅವಲಕ್ಕಿ ಮಾಡ್ಕೊಳ್ಳಿ ಅಂತ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಇದು ಅವಲಕ್ಕಿ, ಪೇಪರ್ ಅವಲಕ್ಕಿ ಆಯಿತಾ. ಇವಾಗ ಈ ಅವಲಕ್ಕಿನೆಲ್ಲ ಅದೇ ನಾವು ಬೆಲ್ಲದ ಪಾಕ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ, ಕಾಯಿ ಹಾಕಿ ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅಲ್ಲಿಗೆ ರುಚಿ ಆದ, ಸಿಹಿ ಆದ, ಆ್ಯಂಡ್ ಸ್ವಲ್ಪ ಹಾಟ್ ಆಗಿರುತ್ತೆ, ಬೆಲ್ಲ ಬಿಸಿ ಮಾಡಿರ್ತೀವಲ್ಲ ಅದ್ರದ್ದು ಸಿಹಿ ಆದ ಅವಲಕ್ಕಿ ಸಖತ್ತಾಗಿರುತ್ತೆ. ಆ್ಯಂಡ್ ಇವಾಗ ನೋಡ್ತಾ ಇದ್ದೀರಾ ನೀವು ಸಂಜೆ ನಾನು ಹೇಗೆಲ್ಲ ಪ್ರಿಪೇರ್ ಮಾಡ್ತಾ ಇದ್ದೆ ಅಂತ ಕ್ಯಾಪ್ಚರ್ ಮಾಡಿದ್ದೀನಿ. ಹಬ್ಬಕ್ಕೆ ಒಂದು 5 ಗಂಟೆ 5:15 ಆಗಿದೆ ಟೈಮ್ ಆಲ್ಮೋಸ್ಟ್. ಇವಾಗ ಕೂತ್ಕೊಂಡು ಎಲ್ಲ ರೆಡಿ ಮಾಡ್ತಾ ಇದ್ದೀನಿ. ಕಲಶ ಸ್ಥಾಪನೆ ಮಾಡಬೇಕು. ನಾವು ಮಾಡೋದು ಪೂಜೆನೇ ಸಂಜೆನೇ, ಎಲ್ಲರೂ ಸಂಜೆನೇ ಮಾಡೋದು, ಬಟ್ ಸ್ಟಿಲ್ ಹೇಳ್ತಾ ಇದ್ದೀನಿ. ಇವಾಗ ನಾನು ಕಲಶಕ್ಕೆಲ್ಲ ರೆಡಿ ಮಾಡ್ತಾ ಇದ್ದೀನಿ. ಆ್ಯಂಡ್ ಮನೆಗೆ ಒಂದು ಸ್ವಲ್ಪ ಜನ ನಮ್ಮವರೇ ಎಲ್ಲರೂ ಬರ್ತಾರೆ ಪೂಜೆಗೆ, ನಮ್ಮ ಜೊತೆನೇ ಇರ್ತಾರೆ. ಪೂಜೆಗೆ ಬರಬೇಕಲ್ಲ, ಅದಕ್ಕೋಸ್ಕರ ಹೇಳಿದೆ. ಆ್ಯಂಡ್ ದೀಪಾವಳಿ ಅಂದ ತಕ್ಷಣ ನನಗೆ ಏನು ನೆನಪಾಗುತ್ತೆ ಗೊತ್ತಾ, ಯಾವಾಗಲೂ ಪಟಾಕಿ ಒಂದೇ ನೆನಪಾಗೋದು. ಯಾಕೆ ಅಂತಂದರೆ ನಾನು ಸಿಕ್ಕಾಪಟ್ಟೆ ಪಟಾಕಿ ಬಿಡ್ತಾ ಇದ್ದೆ. ಮದುವೆಗಿಂತ ಮುಂಚಿನ ದೀಪಾವಳಿ ಅಂದರೆ ಬರೀ ಪಟಾಕಿದೊಂದೇ ಯೋಚನೆ. ಹಬ್ಬ ಮಾಡಬೇಕು, ದೇವ್ರಿಗೆ ಅಲಂಕಾರ ಮಾಡಬೇಕು, ಹಣ್ಣು ಇಡಬೇಕು, ಹೂ ಇಡಬೇಕು, ಅದೆಲ್ಲ ಏನೂ ಟೆನ್ಷನ್ ಇಲ್ಲ. ಅದೆಲ್ಲ ಟೆನ್ಷನ್ ಏನಿದ್ರು ನಮ್ಮ ಅಮ್ಮನಿಗೆ ಹೂವಿನ ಬಗ್ಗೆ, ಮನೇನ ಡೆಕೋರೇಟ್ ಮಾಡೋದ್ರ ಬಗ್ಗೆ, ದೇವ್ರ ಪೂಜೆ ಬಗ್ಗೆ ತುಂಬ ಗ್ರ್ಯಾಂಡಾಗಿ ಮಾಡ್ತಾ ಇರಲಿಲ್ಲ. ಸಿಂಪಲ್ಲಾಗಿ ಹಣ್ಣು ಇಡ್ತಾ ಇದ್ವಿ, ಹೂ ಹಾಕ್ತಾ ಇದ್ವಿ, ದೀಪ ಹಚ್ತಾ ಇದ್ವಿ, ಅಷ್ಟೇ. ಬಟ್ ನನಗೆ ಎಸ್ಪೆಷಲಿ ಪಟಾಕಿದ ಮಾತ್ರ ಯೋಚನೆ. ಒಂದು 6:30-7 ಗಂಟೆಗೆ ಸ್ಟಾರ್ಟ್ ಆದರೆ ಸಾಕು. ರಾತ್ರಿ ಮಲ್ಕೊಳ್ಳೋ ತನಕ ಪಟಾಕಿ ಬಿಡ್ತಾ ಇರೋದೊಂದೇ ಕೆಲಸ. ಆ್ಯಂಡ್ ಪ್ರತಿ ಸಲ ದೀಪಾವಳಿಗೆ ನಾನು ಚಿಕ್ಕ ವಯಸ್ಸಿಂದಾನು ನೋಡ್ತಾ ಇದ್ದೀನಿ, ತುಂಬ
ಮಳೆ ಬರುತ್ತೆ. ಯಾಕೆ ಅಂತಲೇ ಗೊತ್ತಾಗಲ್ಲ. ದೀಪಾವಳಿ ಇರೋದು ಯಾಕೆ ಆ ಟೈಮ್ನಲ್ಲಿ ಡ್ರೈ ಆಗಿರ್ಬೇಕಿಲ್ಲ ಅಂದರೆ ಪಟಾಕಿ ಎಲ್ಲ ಟುಸ್ ಅಂದ್ಬಿಡುತ್ತೆ. ಸೊ ಪ್ರತಿ ಸಲ ದೀಪಾವಳಿಗೆ ಮಳೆ ಬಂದಾಗ ನನ್ನ ಗಂಟ್ಲಲ್ಲೇ ದುಃಖನ ಕಟ್ಕೊಂಡು ಗಂಟ್ಲು ನೋವು ಬರ್ಸ್ಕೊಂಡು ಮನಸ್ಸಲ್ಲೇ ಕೊರಗ್ತಾ ಇದ್ದೆ, ದೇವ್ರೇ ಮಳೆ ಯಾಕೆ ಬರೆಸ್ತೀಯ ನೀನು ದೀಪಾವಳಿಗೆ, ಅದು ನಮಗೆಲ್ಲ ಪಟಾಕಿ ಬಿಡಬೇಕು ಅಂತ ತುಂಬ ಮನಸ್ಸಲ್ಲೇ ಕೊರಗ್ತಾ ಇದ್ದೆ. ನಾನು ಮಳೆ ಬಂದರೆ ನನಗೆ ತುಂಬ ಬೇಜಾರಾಗ್ತಿತ್ತು, ತುಂಬ ಅಳು ಬರ್ತಾಯಿತ್ತು. ಆದರೆ ಆ ಅಳುನ ಯಾರಿಗೂ ಹೇಳ್ಕೊಳ್ಳೋಂಗಿಲ್ಲ. ಚಿಕ್ಕ ವಯಸ್ಸಲ್ಲಿ ಅಳ್ತಿದ್ನೋ ಏನೋ ನೆನಪಿಲ್ಲ, ಬಟ್ ದೊಡ್ಡೋಳಾದ್ಮೇಲೆ ಲೂಸ್ ಥರ ಪಟಾಕಿ ಹೊಡಿಯೋಕ್ಕಾಗಲ್ಲ ಅಂತ ಅಳಕ್ಕಾಗುತ್ತಾ ಹೇಳಿ. ಸೊ ನೀವು ಹೀಗೆ ಮಳೆ ಬಂದರೆ ದೀಪಾವಳಿಗೆ ಪಟಾಕಿ ಹೊಡಿಯೋಕ್ಕಾಗಲ್ಲ ಅಂತ ಟೆನ್ಷನ್ ಮಾಡ್ಕೋತಿದ್ರಾ? ಮಾಡ್ಕೊಳ್ಳೋರು ಯಾರಾದರೂ ಇದ್ದರೆ ತಿಳಿಸಿ ನನಗೆ. ಸೊ ಅಷ್ಟಿಷ್ಟ ನನ್ನ ಪಟಾಕಿ ಹಬ್ಬ ಅಂತಂದರೆ. ಆಮೇಲೆ ಇನ್ನೊಂದು ನೆನಪಿದೆ ನನಗೆ, ಪ್ರತಿ ಸಲ ದೀಪಾವಳಿಗೆ ನಾನು ನಮ್ಮ ಮನೆ ಟೆರೆಸ್ ಮೇಲೆ ಹೋಗಿ ನಿಂತ್ಕೋತಾ ಇದ್ದೆ ರಾಕೆಟ್ ಹೊಡೆಯೋದನ್ನ ನೋಡೋದಕ್ಕೆ. ಸ್ಕೈಯಲ್ಲೆಲ್ಲ ರಾಕೆಟ್ ಒಂದೊಂದೇ ಹೊಡಿತಾ ಬರ್ತಾ ಇರುತ್ತೆ, ಅದು ಹೊಡೆಯೋದು ನೋಡೋದಕ್ಕೆ ನನಗೆ ತುಂಬ ಇಷ್ಟ. ಆ ಟೈಮ್ನಲ್ಲಿ ಸ್ಪೆಷಲಿ ಮಳೆ ಏನಾದರೂ ಬಂದರೆ ನಮ್ಮ ಮನೆ ಟೆರೆಸಲ್ಲೊಂದು ತಂಪಾದ ಗಾಳಿ ಬೀಸ್ತಾ ಇರುತ್ತೆ, ಅದು ನೋಡೋದಕ್ಕೆ ನನಗೆ ತುಂಬ ಅದನ್ನು ಫೀಲ್ ಮಾಡ್ಕೊಳ್ಳೋದಕ್ಕೆ ನನಗೆ ತುಂಬ ಇಷ್ಟ. ಆ್ಯಂಡ್ ನೀವು ಇವಾಗ ನೋಡ್ತಾ ಇದ್ದೀರಾ ನನ್ನ ಕಲಶ ಎಲ್ಲ ರೆಡಿ ಮಾಡಿ ಆಯಿತು. ರೆಡಿ ಆಗಿದ್ದಾರೆ, ದೇವರು ಸುಂದರವಾಗಿ ಚೆನ್ನಾಗಿ ಕಾಣಿಸ್ತಿದ್ದಾರಲ್ಲ. ಆ್ಯಂಡ್ ಇವಾಗ ಇಲ್ಲಿ ನಾನು ಹೊರಗಡೆ ದೀಪ ಇಡ್ತಾ ಇದ್ದೀನಿ. ತನೇಶ್ ನನ್ನ ಹಸ್ಬೆಂಡ್ ಮತ್ತು ಅಂಕಲ್ ಎಲ್ಲರೂ ಹೆಲ್ಪ್ ಮಾಡ್ತಾ ಇದ್ದಾರೆ ದೀಪ ಇಡೋದಕ್ಕೆ. ಆ್ಯಂಡ್ ಕಂಟಿನ್ಯೂ ಮಾಡ್ತೀನಿ ಸ್ಟೋರಿನ. ಆ ತಂಪಾದ ಗಾಳಿನ ತುಂಬ ಎಂಜಾಯ್ ಮಾಡ್ತಾಯಿದ್ದೆ, ತುಂಬ ಖುಷಿಯಿಂದ ಫೀಲ್ ಮಾಡ್ಕೊತಿದ್ದೆ. ಬಟ್ ಇವಾಗ ನನಗಂಥ ಗಾಳಿನೇ ಮರ್ತೋಗ್ಬಿಟ್ಟಿದ್ದೀನಿ ನಾನು. ನನಗಂಥ ಒಂದು ಕೂಲ್ ಆದಂಥ ಬ್ರೀಸಲ್ಲಿ ಸಿಗೋದೇ ಇಲ್ಲ. ಏನು ಮಾಡೋದಲ್ವಾ, ನಾನು ಬ್ಯಾಂಗ್ಳೂರು ಯಾವತ್ತಿದ್ರು ನಾನು ಬ್ಯಾಂಗ್ಳೂರೇ ದ ಕೂಲೆಸ್ಟ್ ಪ್ಲೇಸ್. ಮಂಗಳೂರು ಇಷ್ಟ, ಬಟ್ ನನಗೆ ಪ್ರಾಬ್ಲಮ್ ಏನಂದರೆ ವೆದರ್ ನನಗೆ ಅಲ್ಲಿದೆ ಇಷ್ಟ. ಸೊ ಇವಾಗ ದೀಪ ಎಲ್ಲ ಇಟ್ಟಾಯಿತು, ನಾನಿವಾಗ ತೋರಿಸ್ತೀನಿ. ಆ್ಯಂಡ್ ಇದು ತುಳಸಿಗೆ ಈ ರೀತಿ ದೀಪ ಇಟ್ಟಿದ್ದೀವಿ ನಾವು. ನನಗೇನೋ ಈ ವಿಡಿಯೋ ನೋಡಿದ್ಮೇಲೆ ಅನ್ನಿಸ್ತಾ ಇದೆ ಕಮ್ಮಿ ಆಯ್ತಾ ದೀಪ ಅಂತ. ಬಟ್ ನಿನ್ನೆ ಅಂದರೆ ಶುಕ್ರವಾರ ನೋಡಿದಾಗ ತುಂಬ ಇತ್ತು ಅಂತ ಅನಿಸ್ತಾ ಇದೆ. ಬಟ್ ವಿಡಿಯೋದಲ್ಲಿ ನೋಡುವಾಗ ಇನ್ನೂ ಸ್ವಲ್ಪ ಇಡ್ಬೋದಾಗಿತ್ತೇನೋ ಅಂತ ಅನ್ನಿಸ್ತಾ ಇದೆ. ಇದು ಹೊರಗಡೆ ಸಿಟ್ಔಟಲ್ಲಿ ಈ ರೀತಿಯಾಗಿ ದೀಪನ ಇಟ್ಟಿದ್ದೀವಿ. ಆ್ಯಂಡ್ ರಂಗೋಲಿ ಸಿಂಪಲ್ ಆಗಿರೋ ರಂಗೋಲಿ ಬಿಟ್ಟಿದ್ದೀನಿ. ಮತ್ತು ಇದು ಬೆಳಗ್ಗೆ ಬಿಟ್ಟಿರೋಂಥ ರಂಗೋಲಿ. ಆ್ಯಂಡ್ ಹೂವೆಲ್ಲ ಸುತ್ತ ಹಾಕಿರೋದೆಲ್ಲ ಕೆಲವೊಂದು ಹಾರೋಗಿದೆ ಗಾಳಿಗೆ, ಆ್ಯಂಡ್ ಸ್ವಲ್ಪ ಒಣಗೋಗ್ಬಿಟ್ಟಿದೆ. ಆ್ಯಂಡ್ ಸ್ಟೆಪ್ಸಲ್ಲೂ ಕೂಡ ಇಡ್ತೀನಿ ನಾನು, ಬಟ್ ಇವತ್ತು ಇಡಲಿಲ್ಲ. ಯಾಕಂದರೆ ಎಲ್ಲರೂ ಬಟ್ಟೆ ಎಲ್ಲ ಹಾಕೊಂಡು ಬಂದಾಗ ತನಿಷ್ ಬೇರೆ ಇದರ ಪಂಚೆ ಉಟ್ಕೊಂಡಿದ್ದ, ಏನಾದರೂ ತಾಕ್ಬಿಟ್ರೆ ಅಂತ ಭಯಕ್ಕೆ ಅಲ್ಲಿ ಸ್ಟೆಪ್ಸಲ್ಲಿ ಇಡಲಿಲ್ಲ. ನಿದ್ರೆ ಬರ್ಪುಂಡೆ ಸತ್ಯ ಪಲ್ಲೆ ಇನ್ನ ಮೋನೆ ತುಕ ಒಂದಾದ ಪಂಕಿನ್ ಮೈ ಪಂಕಿನ್ ಹಲೋ ಹನಿ ಬನಿ ಏ ತುಪ್ಪದ್ರ ಕೊರಿಯರ್ ಬಾಲೆ ಪುಚ್ಚೆಗ್ಲ ನಾಯಿಗ್ಲ ಏ ತುಪ್ಪದ್ರ ಕೊರಿಯರ್ ಏನ ಫೇವ್ರೇಟು ಖುಷಿನ ಪುಷಿನ రెడ్డుల ఇష్టదే ಒಂದು ದಾದ ಏತ್ ಪ್ಯಾಕೆಟ್ ಚಿಪ್ಸ್ ತಿಂಡಾರು. ಓ ಐ ಆಮ್ ಸೋ ಸಾರಿ, ಏತ್ ಪ್ಯಾಕೆಟ್ ಚಿಪ್ಸ್ ತಿಂಡಾರು ಹೆಂಗ್ ಗೊತ್ತಿತ್ತದು ಒಂಜಿ ಹೆಂಗ್ ಗೊತ್ತಿಚ್ಚಂದೆ ಸತ್ಯಪ್ಪ ನೋಡು ಸತ್ಯ ಹೈಡ್ ಮಂತದ್ದು ಒಂಜಿ ಎಕ್ಸ್ಟ್ರಾ ಪ್ಯಾಕೆಟ್ ಚಿಪ್ಸ್ ಜ್ಯೂಸ್ ಏತ್ ಬರ್ಯಾರ ಎಂಕಲ್ನ ಫುಡ್ ಚಿಪ್ಸ್ ಆದಿತ್ತುಂಡ ಆಮು ಪೂರ ಏತ್ ಶೋಕ್ ಇತ್ತದತ್ತೆ. ಇರಗ ಆಮ್ ಇಷ್ಟನ ಜಾಸ್ತಿ ಚಿಪ್ಸ್ ಇಷ್ಟನ ಆಮ್ ಮಗ ದಿನಕ್ಕೆ 4 ಪ್ಯಾಕೆಟ್ ಕೊಡ್ನಲ್ಲ ತಿನ್ಬಾರ್ ಚಿಪ್ಸ್ ತುಕ ಮೋನೆ ಇರಗ ಸತ್ಯ ಚೇಚಿ ಬರ್ಪುಂಡೆ ತುಕ ಇರಗ ಏತು ಟೀ ತುಂಡ ಗೊತ್ತುಂಡ ಇರಗ ಏತುಂಡು
ಯಬ್ಬಾಶಿ ಎಲೆಪೋದ್ ಮಿರರ್ ಇಟ್ ಕೌಂಟ್ ಮನ್ಪುಲೆ ಏಟಿತ್ತು ನಾನು ಇರಗೊಂದು ಟಾಸ್ಕ್ ಎಲೆ ಪನೋಡ್ ಎಂಕ ಡನ್ ನಿದ್ರೆ ಪೋಂಡ್ పోతును ಒಂದು ನಿಮಿಷ ಅಂಚೆನ್ಕೆ ಮರ ಅಂತೀರಿ ದೈ ಪುಷಿನ್ ಬುಡ್ಲೆ ಲುಂಗಿನೇ ಇಜ್ಜಿ ಲುಂಗಿ ಮಾಯ ಅದು ಚಡ್ಡಿ ಬೈದಂಡು ಗಂಟೆ ಓಕೆ ಲೀವ್ ಹಿಮ್ ಎಸ್ ಆನ್ ನೋ ಜೆಪ್ಪರೆ ಉಂಡು ಪ್ಲೀಸ್ ಅವಿಡಿ ದಿನ ತನಿಷ್ಠ ನಿದ್ರೆ ಪೋಂಡ್ ಓಕೆ ಟೈಮ್ ಆಗಿದೆ ಇವಾಗ 11:15 ಅಲ್ಲ ಎಸ್ 11:15 ಆಗಿದೆ ಟೈಮ್ ಈ ವ್ಲಾಗ್ನ ಎಂಡ್ ಮಾಡಬೇಕಲ್ಲ ಸೊ ಅದಕ್ಕೋಸ್ಕರ ಇಬ್ರು ಬಂದಿದ್ದೀವಿ ಇಲ್ಲೊಬ್ರು ನಿದ್ದೆ ಬರ್ತಾ ಇದೆ ನನ್ನ ಕರೀತಾ ಇದ್ದಾರೆ ಸೊ ಹಬ್ಬ ಅಂದರೆ ಅಥವಾ ಮನೇಲಿ ಇರೋದು ಫಂಕ್ಷನ್ ಅಂದರೆ ಇದೇ ಥರ ನಮಗೆ ಒಂದು ಸ್ವಲ್ಪ ಎಕ್ಸ್ಟ್ರಾ ವರ್ಕ್ ನಮಗೆ ಎಕ್ಸ್ಟ್ರಾ ಟೈರ್ಡ್ನೆಸ್ ಎಲ್ಲ ಬರುತ್ತೆ ಸೊ ಮುಗೀತು ಹಬ್ಬ ಅಂತೂ ದೀಪಾವಳಿ ಮುಗೀತು ಆ್ಯಂಡ್ ನನಗೆ ಗೊತ್ತು ನೀವೆಲ್ಲರೂ ಕಾಯ್ತಾ ಇದ್ದೀರಾ ಒಂದು ಆನ್ಸರ್ಗೋಸ್ಕರ ಅಂತ ಲಾಸ್ಟ್ ಬ್ಲಾಗಲ್ಲಿ ಕೇಳಿದ್ದೆ ಪ್ರಪಂಚದಲ್ಲಿ ಅತಿ ಹಳೆಯ ಪ್ರಾಣಿ ಯಾವುದು ಅಂತ ತನಿಷ್ ಹೇಳ್ತಾನೆ ಅದಕ್ಕೆ ಆನ್ಸರ್ ಹೇಳು ಡೈನೋಸರ್ ಅಲ್ಲ ಓಕೆ ಇದ್ರ ಆನ್ಸರ್ ಒಬ್ರು ಕರೆಕ್ಟಾಗಿ ಹೇಳಿದ್ದಾರೆ ಯಾರು ಗೊತ್ತಾ ಸುನೀತಾ ಅವರು ಕರೆಕ್ಟಾಗಿರೋ ಆನ್ಸರ್ ಕೊಟ್ಟಿದ್ದಾರೆ ಎಸ್ ನಿಮ್ಮ ಆನ್ಸರ್ ಅದೇ ಜಿರಾಫ್ ಅಲ್ಲ ಸಾರಿ ಝೀಬ್ರಾ ಪ್ರಪಂಚದ ಹಳೆಯ ಪ್ರಾಣಿ ಯಾಕಂದ್ರೆ ಅದು ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿದೆ ಡ್ರಾಮಾ ಮಾಡ್ತಾ ಇದ್ದಾನೆ ಅವನಿಗೆ ನಿದ್ದೆ ಬಂದಿತ್ತು ಆ್ಯಕ್ಚುಲಿ ನಿದ್ದೆ ಬಂದ ತಕ್ಷಣ ಓಡ್ ಬಂದ ನನ್ನ ಕಾಲ ಮೇಲೆ ಬಂದು ಮಲ್ಕೊಳ್ಳೋಕ್ಕೆ ಅವನಿಗೆ ನನ್ನ ಇಟ್ಕೊಂಡು ಮಲಗಬೇಕಾಯ್ತಾ ಬಟ್ ಇವಾಗ ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಅವ್ನು ನಿದ್ದೆಲ್ಲ ಹಾರೊಟ್ಟೋಗ್ಬಿಟ್ಟಿದೆ ಈಗ ಬೇಕಾದ್ರೆ ನೋ ಓಕೆ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ದೀಪಾವಳಿ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ನ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡಿಬಿಡಿ ಮತ್ತೆ ಸಿಗ್ತೀನಿ ಮತ್ತೆ ಒಂದು ಬ್ಯೂಟಿಫುಲ್ ಆದಂಥ ವೀಡಿಯೋ ಜೊತೆಗೆ ಲಾಟ್ಸ್ ಆಫ್ ಲವ್ ಕಾಯ್ತಾ ಇರಿ ನನಗೋಸ್ಕರ ಎಲ್ಲರೂ ಟೇಕ್ ಕೇರ್ ಬಾಯ್